ಏನಂತ ಹೇಳಿದರೆ ಇವತ್ತು ನಮ್ಮ ಮನೆಗೆ ಒಂದು ಸ್ಪೆಷಲ್ ಆಗಿರುವಂಥವ್ರು ಬರ್ತಿದ್ದಾರೆ. ಅಲೋಷಿಯಸ್ ಕಾಲೇಜಿನವ್ರು ಬಂದಿದ್ದಾರೆ ನೋಡಿ. ಎಂತ ಹೆಸರು? ಫೆಬ್ರವರಿಯಲ್ಲಿ ತುಂಬಾ ಖರ್ಚುಂಟು ಅವನಿಗೆ. ಯಾಕೆ? ಹೌದು, ವ್ಯಾಲೆಂಟೈನ್ಸ್ ಡೇ ಬಂತಲ್ಲ, ಖರ್ಚು ತುಂಬ ಉಂಟು. ಎರಡೆರಡಲ್ಲ ನೋಡಿ. ಪ್ರಪೋಸಲ್ ಬಂದದ್ದು ಹೋಗ್ಬೋದು ಅಂತ ಹೇಳ್ತಿದ್ದಾಳೆ, ಕಾಯ್ತಿದ್ದಾಳೆ. ಹಾಗಾದ್ರೆ ಗೈಸ್ ಒಳ್ಳೆ ಕಂಟೆಂಟ್ ಕೊಡ್ತಿದ್ದಾರೆ ಇಬ್ಬರು. ಅಲ್ಲಿ ಟ್ರೈನ್ ಬರೋಗಿ ಇವ್ರು ಇಲ್ಲ ನಿಲ್ತಾರಂತೆ. ಯಾರಾದ್ರೂ ಈಗ ಉಗ್ರೆ ನಮ್ಮ ಮೇಲಿಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ತುಂಬ ಖುಷಿ ಆಗ್ತಾ ಇದೆ. ಇವತ್ತಿನ ವ್ಲಾಗಲ್ಲಿ ನಿಮಗೊಂದು ಸರ್ಪ್ರೈಸ್ ಇದೆ, ಏನು ಅಂತ ಹೇಳ್ತೇನೆ. ಸೊ ಅದಕ್ಕೂ ಮುನ್ನ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಲ್ಲಿಗೆ ಜಿಗ್ಗಾಗಿ ಹೊರಡಿದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನು ಅಂತ ಹೇಳಿದರೆ ಇವತ್ತು ನಮ್ಮ ಮನೆಗೆ ಒಂದು ಸ್ಪೆಷಲ್ ಆಗಿರುವಂಥವ್ರು ಬರ್ತಿದ್ದಾರೆ. ಆ್ಯಂಡ್ ಒಂದು ಸ್ಪೆಷಲ್ ಆಗಿರುವಂತಹ ವಿಷಯ ಕೂಡ ನಡೀತಾ ಉಂಟು. ಹೇಳ್ತಾನೆ, ಇವತ್ತಿನ ವ್ಲಾಗಲ್ಲೇ ಹೇಳ್ತಾನೆ ಏನು ವಿಷಯ ಅಂತ. ಬರ್ತಾರೆ, ಫೋಟೋಶೂಟ್ ಇರುತ್ತೆ, ಮತ್ತು ಎಲ್ಲ ಹೇಳಿದರೆ ನಿಮ್ಗೆ ಈಗಲೇ ಗೊತ್ತಾಗ್ಬೋದು. ಸೊ ನೋಡುವ ಏನೆಲ್ಲ ಆಗ್ತದೆ ಅಂತ. ಅದೊಂಥರ ಸರ್ಪ್ರೈಸ್, ಏನು ವಿಷಯ ಅಂತ. ಸೊ ನೋಡುವ ಬನ್ನಿ. ಅಲೋಷಿಯಸ್ ಕಾಲೇಜಿನವ್ರು ಬಂದಿದ್ದಾರೆ ನೋಡಿ. ಎಂತ ಹೆಸರು? ಲಾಸ್ಟ್ ಒಂದು ವಿನೋಲ್. ನಿಮ್ದು? ಪ್ರೀತೇಶ್. ಕೀರ್ತನ್, DJ ಕೀರ್ತನ್. ಇದು ಗೊತ್ತುಂಟಲ್ಲ ನಮ್ಮ ಸಂಜಯ್ ಮಾನಿ ಕಾಪಿಗಾಡ್. ಕೇಟಿ ಇವನು ಕಾಯ್ತಿದ್ದಾನೆ ನೋಡಿ. ಕೇಟಿ ಮಾಡುದು ಹೇಗೆ ಅಂತ ವೆರಿ ಸುನ್ ಹೇಳ್ತಾನೆ. ವಿಡಿಯೋ ಆಗ್ತುಂಟು ಅಂತ ಹೇಳಿ ನಿಂಗ್ಲಿಕ್ಕೆ ಕೇಳುದಿಲ್ಲ. ಮತ್ತೆ ಖಾಲಿ ಮಾಡುದಿವನೇ ನೋಡಿ. ಕನ್ನಡ ವ್ಲಾಗ್ ಹೇಳು. ಯಾರದು? ವೆಲ್ಕರಿಂದ ಆಚೆ, ಕಬಕದಿಂದ ಈಚೆ. ಯಾರದು? ಹೌದು. ಫೆಬ್ರವರಿಯಲ್ಲಿ ತುಂಬಾ ಖರ್ಚುಂಟು ಅವನಿಗೆ. ಯಾಕೆ? ಹೌದು, ವ್ಯಾಲೆಂಟೈನ್ಸ್ ಡೇ ಬಂತಲ್ಲ, ಖರ್ಚು ತುಂಬ ಉಂಟು. ಎರಡೆರಡಲ್ಲ ಕೈಗೆ ಸಿಗಲ್ಲ. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಆಲ್ರೆಡಿ ಅಲೋಷಿಯಸ್ ಅವರು ಬಂದು ಇಂಟರ್ವ್ಯೂ ತಗೊಂಡು ಹೋದ್ರು. ಅದು ಯಾಕೆ ಏನು ಎತ್ತ ಅಂತ ಆದಷ್ಟು ಬೇಗ ಹೇಳ್ತೇನೆ. ನೋಡಿ, ನನ್ನ ತಂಗಿ ಅಂದ್ರೆ ಇಬ್ಬರು. ಇದು ನನ್ನ ಅತ್ತೆ ಮಗಳು. ಎಂತ ಹೆಸರು? ಫುಲ್ ಹೆಸರು ತ್ರಿಷಾ. ಓಕೆ, ಇಷ್ಟು ಜನ ಇದ್ದಾರೆ ನೋಡಿ ನನ್ನ ಜೊತೆಗೆ. ಈಗ ನಮ್ಮ ಮಾಮೂಲಿ ಪ್ಲೇಸ್ ಟ್ರೈನ್ ಟ್ರ್ಯಾಕ್ ಹತ್ರ ಹೋಗ್ತಿದ್ದೇವೆ. ನೋಡ ಏನೆಲ್ಲ ಆಗ್ತದೆ ಅಂತ. ಬನ್ನಿ ಹೋಗುವ. ನೋಡಿ 3 ಪಿಟ್ಟೆಗಳು ಹೋಗ್ತಾ ಉಂಟು. ಅದರಲ್ಲಿ ಮಿಡ್ಲಿನವಳು ಸ್ವಲ್ಪ ಏಜ್ ಆಗಿದೆ, ಆದರೆ ಗೊತ್ತಾಗುದಿಲ್ಲ ಅವರೊಟ್ಟಿಗೆ ಸೇರಿ. ನೋಡಿ, ಅವಳಿಗೆ ಏಜ್ ಆಗಿದೆ, 30 ವರ್ಷ ಆಯ್ತು. ನನ್ನ ತಮ್ಮ ಇದ್ದಾನಲ್ಲ ಅಪ್ಪು, ಅವನಿಗೆ ಅಕ್ಕ ಅವಳು. ಹೌದಲ್ಲ, ಅಪ್ಪುಗೆ ನೀನು ಅಕ್ಕ ಅಲ್ವಾ? ಇವಳು 9th ಗೊತ್ತಾಗ್ತದ ನೋಡಿ. ಅವರೊಟ್ಟಿಗೆ ಅವಳು ಸಹ 9th ಆದ್ಲ ಅಂತ. ಈಗ ಎದುರಿನವಳು ಡಿಗ್ರಿ ಫಸ್ಟಿನವಳು. ನೆಕ್ಸ್ಟ್ ಅವಳು ಜಾಬಲ್ಲಿದ್ದಾಳೆ. ಒಂದು ಪಾರ್ಟಿ ಕೊಡಲಿಲ್ಲ, ಇಷ್ಟವರೆಗೆ ಪಾರ್ಟಿ ಕೊಡಲಿಲ್ಲ. ಒಂದು ಜಾಬ್ ಆಯಿತು ಅಂತ ಹೇಳಿ. ನನ್ನ ಸೀಮಂತಕ್ಕೆ ಸ್ವಲ್ಪ ದಿನ ಇರುವಾಗ ಅವಳಿಗೆ ಸಿಕ್ಕಿದ್ದು ನೋಡು. ನನ್ನ ಸೀಮಂತ ನಿಂಗೆ ಅದೃಷ್ಟ. ಲಚ್ಚುಲ ಮಗು ಅದೃಷ್ಟ. ಈಗ ಎದುರು ಬಂದೆ ನೋಡಿ ನಾನು. ಇವಳು ಜಾಬಲ್ಲಿದ್ದಾಳೆ. ಅವಳ ಹಿಂದೆ ಅವಳು ಇಮ್ಮಿ ಅಂತ ಕರೆಯುದು ನಾವು. ವಿನುತಾ ಅಂತ ಹೆಸರು ಅವಳದು. ಅವಳು ಡಿಗ್ರಿ, ಫೈನಲ್ ಇಯರ್ ಡಿಗ್ರಿ ಆಯ್ತಾ. ಲಾಸ್ಟ್ನವಳು 9th. ಈಗ ದೊಡ್ಡವರಿಂದ ಸಣ್ಣರ ತನಕ ನಿಂತಿದ್ದೇವೆ ನೋಡಿ. ಇವಳಿಗೆ ಏಜ್ ಆಗಿದೆ, 30 ಆಯ್ತು. ನೋಡಿ, ಪ್ರಪೋಸಲ್ ಬಂದದ್ದು ಹೋಗ್ಬೋದು ಅಂತ ಹೇಳ್ತಿದ್ದಾಳೆ, ಕಾಯ್ತಿದ್ದಾಳೆ. ಹಾಗಾದ್ರೆ ಬಂದದನ್ನೆಲ್ಲ ರಿಜೆಕ್ಟ್ ಮಾಡ್ಲಿಕ್ಕೆ ಆಯ್ತು. ಬಂದದೆಲ್ಲ ರಿಜೆಕ್ಟ್ ಮಾಡುದು ಬೇಡ ಅಂತ. 5 ವರ್ಷ ಮದುವೆ ಆಗುದಿಲ್ಲ ಅಂತ ಅವಳು.
ನೋಡಿ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡಿದ್ದಾಳೆ. ಮಕ್ಕಳಾಗೆ ಮೀನಿಗೆ ಗಾಳ ಹಾಕ್ಲಿಕ್ಕೆ ನೋಡ್ತಿದ್ದಾಳೆ. ಉಂಡು ಹೋಗ್ತಾ ಉಂಟು ಮೀನು. ಈಗ ಪದಾರ್ಥ ಮಾಡ್ತಾಳೆ ತಗೊಂಡೋಗಿ. ಆ ತೋಡಲ್ಲಿ ಎಂತೆಲ್ಲ ಇರ್ಲಿಕ್ಕೆ ಉಂಟ ಅದೆಲ್ಲ ತಿಂದಿರ್ಬೋದು. ಅಲ್ಲಿಗೆ ಅಲ್ಲಿ ಬಿಸಿಲ. ಚೀರ್ಮುಳಕಾಯಿ ಹುಡುಕ್ತಾ ಬರ್ತಿದ್ದಾರೆ ನೋಡಿ. ಕೇಪುಳಕಾಯಿ, ಚೀರ್ಮುಳಕಾಯಿ ಎಲ್ಲ ಉಂಟಿಲ್ಲಿ. ಇವಳು ನಮ್ಮ ಲಾಗಿಗೆ ಹೊಸೊಬ್ಳು. ಎಂತ ತ್ರಿಷಾ ಅಲ್ಲ ಹೆಸರು? ಎಷ್ಟನೇ ಕ್ಲಾಸ್? 9th. ಯಾವ ಸ್ಕೂಲು? ಪಾಣೆಮಂಗಳೂರಾ? SLM ಪಾಣೆಮಂಗಳೂರು. SLMP NP SLNP. ಅಬ್ಬಾ ಎಷ್ಟು ದೊಡ್ಡ ಹೆಸರು ಮಾರೆ. ಇವರಿಬ್ಬರು ನೋಡಿ ಬೇಕಾ ಬೇಡವಾ ಅಂತ ಬರ್ತಿದ್ದಾರೆ. 2 ಸಹ ಸರಿ ಇದ್ದಾರೆ. 2 ಸಹ ಚಲ್ಲುಗಳು. ಎಂಥದ್ದು ಚಲ್ಪಟ್ಟೆಗಳು. ಹಾಂ, ಮಾಸ್ ಎಂಟ್ರಿ ಕೊಡಬೇಡ, ಆಗುದಿಲ್ಲ ನಿಂಗೆ, ಸೂಟ್ ಆಗುದಿಲ್ಲ. ಹೌದು, ಆಚೆ ಹೋಗ್ಬೇಡ ಮಾರೆ. ಕೋರ್ದಟ್ಟಾಗ್ತುಂಟು, ಕೋಳಿ ಕಟ್ಟಾಗ್ತುಂಟು ಗೈಸ್. ಮಾಣಿಯಲ್ಲಿ ಜಾತ್ರೆಯ ಪ್ರಯುಕ್ತ ಹೋಗ್ತಿದ್ದಾರೆ. ಎಂತದೋ ಮಾಡ್ತಿದ್ದಾಳೆ ನೋಡಿ. ಅವಳು ಸೀರಿಯಸ್ ಆಗಿ ಫೋಟೋ ತೆಗಿತಿದ್ದಾಳೆ ಆಯ್ತಾ. ನನ್ನ ಮೊಬೈಲಿಗೆ ಕೂಡ ಐಫೋನ್ ಕ್ಲಾರಿಟಿ ಕಾಣ್ತಾ ಉಂಟು. ನನ್ನ ಮೊಬೈಲ್ ಐಫೋನ್ ಇಲ್ಲ ಆಯ್ತಾ, ಕ್ಲಾರಿಟಿ ಕಾಣ್ತಾ ಉಂಟು. ಬಿಸಿಲಿಗೆ ನೋಡಿ. ಈಗ ಫೋಟೋ ಬೇಕಾ? ಬೇಡ, ಫೋಟೋ ಚಂದ ಬರ್ತದೆ ಇಲ್ಲಿ. ಬೇಡ ನಿಮಗೆ ತೆಗಿಲಿ. ಗೈಸ್ ಒಳ್ಳೆ ಕಂಟೆಂಟ್ ಕೊಡ್ತಿದ್ದಾರೆ ಇಬ್ಬರು. ಅಲ್ಲಿ ಟ್ರೈನ್ ಬರೋಗಿ ಇವ್ರು ಇಲ್ಲೇ ನಿಲ್ತಾರಂತೆ. ಹಾಗಂತ ನಾನು ನಿಲ್ಲಿಕ್ಕೆ ಬಿಡುವವಳಲ್ಲ. ಬೇಡ, ಕಂಟೆಂಟ್ ಸಿಗ್ತದಂತ ಹೇಳಿ ಒಟ್ಟಾರೆ ಕಂಟೆಂಟ್ ಮಾಡೋದಲ್ಲ. ನೋಡಿ ಎಷ್ಟು ಚಂದ ಸ್ಕ್ರಿಪ್ಟ್ ಕೊಡ್ತಿದ್ದಾಳೆ ನೋಡಿ. ಎಂತೆಂತ ಅಲ್ಲಿಂದ ಟ್ರೈನ್ ಬರುವಾಗ ಓಡಿಕೊಂಡು ಹೋಗ್ಬೇಕು. ಒಬ್ಬೋ ಗೈಸ್, ಯಾರಾದ್ರೂ ಕಂಟೆಂಟ್ ಕ್ರಿಯೇಟರ್ಸ್ ಇದ್ರೆ ನಿಮ್ಗೆ ಸ್ಕ್ರಿಪ್ಟ್ ರೈಟರ್ ಬೇಕಿದ್ರೆ ಹೇಳಿ ಆಯ್ತಾ, ಬರ್ತಾಳೆ. ಒಳ್ಳೆ ಸ್ಕ್ರಿಪ್ಟ್ ಹೇಳ್ತಾಳೆ ನೋಡಿ. ಅಷ್ಟೇ ಅಷ್ಟೇ. ನೀನೊಮ್ಮೆ ಬಿದ್ದು ತೋರಿಸಿ ಹೇಗಿರ್ತದೆ ನೋಡುವ. ಎಕ್ಸ್ಪೀರಿಯನ್ಸ್ ಶೇರ್ ಮಾಡುವ. ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದಲ್ಲ. ಅಲ್ಲಿ ಮೊದ್ಲೇ ಒಂದು ಸೂಸೈಡ್ ಮಾಡಿದ್ದಾನೆ. ಅಲ್ಲಿ ಅಕ್ಕ, ಅಲ್ಲಿ ಜನ ಸಿದ್ದಾರ. ಅಲ್ಲಿ ಒಬ್ಬ ಸೂಸೈಡ್ ಮಾಡಿದ್ದಾನೆ. ಪೆತ್ತ ನೋಡಿದಾಗೆ ಮಾಡ್ತಾಳೆ. ನೀನೇ ಒಂದು ದೊಡ್ಡ ಪೆತ್ತ. ರೈಲಿಗಾಗಿ ವೇಟಿಂಗ್. ಗ್ರೀನ್ ಸಿಗ್ನಲ್ ಬಂದಿದೆ. ಸೊ ರೈಲು ಬರ್ತಾ ಉಂಟು. ದೂರದಿಂದ ರೈಲು ಬರ್ತಾ ಉಂಟು. ಇವಳು ರೆಡಿ ಆಗಿದ್ದಾಳೆ. ಇಂಚವಲ್ಲ ಹಾ, ಅಲ್ಲಿಗೆ ರಟ್ಟಿದ್ರೆ ಎಂತ ಮಾಡ್ತಿ? ಟ್ರೈನ್ ಬಂತು ಗೈಸ್, ಟ್ರೈನ್ ಬಂತು. ನಾವು ದೂರ ಇದ್ದೇವೆ. ಇನ್ನು ಕಮೆಂಟ್ ಹಾಕಬೇಡಿ ರೈಲು ಪಟ್ಟೆಯಲ್ಲಿ ಎಂತ ನೀವು ಪಟ್ಟಂಗ ಹಾಕೋದು ಅಂತ. ಬಂತು ನೋಡಿ, ಬಂತು. ಯಾರಾದ್ರೂ ಈಗ ಉಗ್ರೆ ನಮ್ಮ ಮೇಲಿಗೆ. ಎಷ್ಟು ದೊಡ್ಡ ಚೀಚಿ. ಗೈಸ್ ಎಂತಂದ್ರೆ ಈ ರೈಲು ಹೋಗುವಾಗ ಸೈಡಿಗೆ ನಿಲ್ಬೇಕು. ಯಾರಾದ್ರೂ ಉಗುಳಿದ್ರು ಕೂಡ ಮುಸುಂಟಿಗೆ. ಇವಳಿಗೆ ಉಗಿಬೇಕಿತ್ತು, ಚಿನ್ನುಗೆ. ಇವಳಿಗೆ ಉಗುಳ್ಬೇಕಿತ್ತು ನೋಡಿ. ಅವಳಿಗೆ ಇನ್ನೂ ಕೂಡ ಶಾಕಿಂದ ಹೊರಗೆ ಬರಲಿಲ್ಲ. ಹೋಗುವಾಗ ಟಾಟಾ ಮಾಡಿಕೊಂಡು ಹೋದ್ರು ಲಾಸ್ಟಿನವರು. ಅದು ಕೂಡ ಗ್ರೀನ್ ಇದ್ದು ಬಾವುಟ ತೋರಿಸಿಕೊಂಡು ಟಾಟಾ ಮಾಡಿಕೊಂಡು ಹೋದ್ರು ನಮಗೆ. ಅದು ವಿಡಿಯೋ ಮಾಡ್ಲಿಕ್ಕೆ ಮರ್ತದೆ ನನಗೆ. ಎಸ್, ಈಗ ಮನೆಗೆ ಹೋಗುದು. ಬ್ಯಾಕ್ ಟು ಹೋಮ್. ಅವಳಿಗೆ ಮನೆಗೆ ಹೋಗ್ಲಿಕ್ಕೆ ಉಂಟಂತೆ. ಪಾಣೆಮಂಗಳೂರಿಗೆ ಇವಳು ಎಂತ ಯಾವಾಗ ನೋಡಿದ್ರೆ ಅಷ್ಟೇ 24 ಗಂಟೆ ಆಗ್ಲಿಲ್ಲ ಮನೆಗೆ ಬಂದು ಹೋಗುದಂತೆ.